ಹೇರ್ ಸ್ವಲ್ಪ ಲೆಂತ್ ಬಂದಿದೆ. ಹೇರ್ ಆಯಿಲ್ ಯೂಸ್ ಮಾಡಿದ ನಂತರ ಲೆಂತ್ ಬಂದಿದೆ. ಇದು ಮಲ್ಲಿಗೆ ನನ್ನ ಮಗಳು ಫುಲ್ ಇದು ಮಾಡಿದ್ದಾಳೆ. ಎಂಚಪ್ಪ ಜೀತ ಹೇಳ್ತೀನಿ ಎಂಚ ಜೀತ ಹೇಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ, ಬಲೆ ಇದೆ ಅಲ್ಪ ಕ್ಲಾರಿಟಿ ಹೋಗ್ಬಿಟ್ಟು ನೋಡಿ ಯಾರು ಬಂದಿದ್ದಾರೆ. ಅಗೇನ್ ನನ್ನ ತಂಗಿ ಮನೆಗೆ ಬಂದಿದ್ದಾರೆ ವಾಪಸ್. ಹಲವು ಫೆಬ್ರವರಿ ಲಾಸ್ಟ್, ಈಗ ಮಾರ್ಚ್ ಎಂಡ್ ಅಲ್ಲಿ ಬಂದಿದ್ದೇನೆ. ಫೆಬ್ರವರಿ ಲಾಸ್ಟ್ ಅದು ಫಸ್ಟಿಗೆ ಬಂದದ್ದು. ಹೌದಾ? ಹೌದು, ಜಾತ್ರೆಗೆ ಲಾಸ್ಟ್ ಬಂದದ್ದು. ಹಾ ಸರಿ ಸರಿ. ಎಸ್, ಈಗ ಅಗೇನ್ ನಮ್ಮ ಮನೆಗೆ ಬಂದಿದ್ದಾರೆ. ಸದ್ಯಕ್ಕೆ ಪಪ್ಸ್ ತಂದಿದ್ದಾರೆ, ತಿಂತಿದ್ದೇನೆ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಎಂತ ಗೊತ್ತುಂಟಾ, ನಿಮ್ಮನ್ನು ಬೊಂಬೈ ಮಾಮಿ ಕೇಳ್ತಾನೆ ಇದ್ದಾರೆ. ಕಾಲ್ ಮಾಡಿದಾಗೆಲ್ಲ ಜೀವಿತ ಹೇಗಿದ್ದಾಳೆ ಅಂತ. ನಾನು ಕಾಲ್ ತೆಗಿಯುದಿಲ್ಲ, ಬಿಸಿ ಇರ್ತೇನೆ ಜಾಸ್ತಿ. ಅದಕ್ಕೆ ಅಮ್ಮನಿಗೆ ಜಾಸ್ತಿ ಕಾಲ್ ಮಾಡ್ತಾರೆ. ಅದಕ್ಕೆ ಅವರಿಗೊಂದು ಏನಾದ್ರು ಹೇಳಿ ನೋಡ. ಹಾಯ್ ಬೊಂಬೈ ಆಂಟಿ, ನಂಗೆ ಸಹ ಟೈಮ್ ಇರ್ಲಿಲ್ಲ, ಇಲ್ಲ ನಾನು ಸಹ ಕಾಲ್ ಮಾಡ್ತಿದ್ದೆ, ನಂಬರ್ ಮಿಸ್ ಆಗಿದೆ ಮೇನ್ ಆಗಿ. ಹಾಯ್ ನಿಮ್ಗೆ, ಬೇಗ ಬನ್ನಿ ಬೊಂಬೈಗೆ, ದಮ್ಮಿ ಕುಡ್ಲಕ್ಕೆ ಬೇಗ ಬನ್ನಿ ಆಯ್ತಾ. ಬೊಂಬೈಯಿಂದ ಬರುವಾಗ ನಮ್ಗೆ ತಿಂಡಿ ತನ್ನಿ. ನೋಡಿ ಗೈಸ್, ಇವತ್ತು ಸಂಜೆ ಕುಕಿಂಗ್ ಮಾಡ್ತಿದ್ದಾನೆ. ನಮ್ಮ ಅಡಿಗೆ ರೂಮ್ ನೋಡಿ, ನೆಗಡ್ಬೇಡಿ. ಆನ್ಲೈನ್ ಆಫ್ಲೈನ್ ಬರಿಟಾ ಆಡತ್ತೆ ಕೋಣ ಫುಲ್ ಎತ್ತಿ ಹೊಡೆದ ಕೋಣ ಕೈದೆಕ್ಕದ ಕೈದೆಕ್ಕಿಸಿ ಕಾಯ್ದಿಚ್ಚಿ ಮಾರ ಯೋ ಇದು ಕೋಡೆದ ಕೋಡೆದ ಕಾಯ್ತದೆ ಇದು ಹೊರತು ಅಡಕವಾದಜ್ಜಿ ಬರೀತಿ ಗ್ಯಾಸ್ ಫುಲ್ಕಿಲ್ಲ ನಡುವೆ ಎತ್ತರ ಇವರಿಬ್ಬರನ್ನು ನೋಡಿ. ಗೈಸ್, ನಾನಿವತ್ತು ಲೈಬ್ರರಿಗೆ ಹೋಗಿ ಒಂದು ಬುಕ್ ತಂದಿದ್ದೇನೆ ನೋಡಿ. ಇನ್ನು ಬುಕ್ಸ್ ಎಲ್ಲ ಓದಬೇಕು. ಕನ್ನಡದಲ್ಲಿ ಪಾಟಿ ಸವಾಲಿನ ಕಲೆಗಳು ಅಂದರೆ ಇದು ಅಬೌಟ್ ಲಾ ಅಂದರೆ ನೋಡಿ, ಅಲ್ಲಿ ವಕೀಲ ವೃತ್ತಿ ಮತ್ತು ಅದರ ಕಲೆಗಳು, ಸಾಕ್ಷ್ಯ ಮತ್ತು ಸಾಕ್ಷಿದಾರರು, ಪಾಟಿ ಸವಾಲು ಮತ್ತು ವಾದಗಳು. ಇದು ಲಾಯರ್ಸಿಗೆ ಸಂಬಂಧಪಟ್ಟದ್ದು. ನಮಗೆ ಕೂಡ ಏನಾದರೂ ಇದ್ದರೆ ಕೆಲವೊಂದು ಕಾನೂನು ಗೊತ್ತಾಗುತ್ತೆ, ಅದಕ್ಕೆ ನಾನು ಇದನ್ನು ತಂದಿರೋದು. ಮತ್ತು ಇನ್ನೊಂದು ಇಂಗ್ಲೀಷ್ ನೋವೆಲ್ ಕೂಡ ತಗೊಳ್ತೇನೆ ಅಂತಿದ್ದೇನೆ, ಸ್ವಲ್ಪ ಇಂಗ್ಲೀಷ್ ಇಂಪ್ರೂವ್ ಆಗಲಿಕ್ಕೋಸ್ಕರ. ಇದು ಮಾತ್ರ ಲೇಖಕರು ಎಂ ಶರಣಪ್ಪ, ವಕೀಲರು, ಬೆಂಗಳೂರು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಇದನ್ನು ಫಸ್ಟ್ ಓದ್ತಾ ಇರೋದು ನಾನೇ. ಎಸ್, ಆಗದಿಂದ ವಿಡಿಯೋ ಮಾಡಲಿಕ್ಕೆ ಮತ್ತೆ ಹೋದ್ದು. ಹೇರ್ ಯಾಕೆ ಬಿಟ್ಟಿದ್ದೇನೆ ಅಂತ ಹೇಳಿದರೆ, ಹೇರ್ ಸ್ವಲ್ಪ ಲೆಂತ್ ಬಂದಿದೆ. ಹೇರ್ ಆಯಿಲ್ ಯೂಸ್ ಮಾಡಿದ ನಂತರ ಲೆಂತ್ ಬಂದಿದೆ. ಇದು ಮಲ್ಲಿಗೆ ನನ್ನ ಮಗಳು ಫುಲ್ ಇದು ಮಾಡಿದ್ದಾಳೆ, ಬಂದ್ಲು ನೋಡಿ. ಅವಳು ಪ್ಯಾಂಪರ್ಸಲ್ಲಿ ಇದ್ದಾಳೆ. ಇನ್ನು ಯೂಟ್ಯೂಬ್ ಅವರು ಡಿಲೀಟ್ ಮಾಡ್ತಾರೆ ಗೊತ್ತಿಲ್ಲ. ನೋಡಿ, ನಾನು ಹೇರ್ ಕಟ್ ಮಾಡಿಸಿದ್ದೆಲ್ಲ ತುಂಬ ಉದ್ದ ಬಂದಿದೆ, ಮತ್ತು ಸ್ವಲ್ಪ ದಪ್ಪ ಕೂಡ ಆಗಿದೆ. ಅದಕ್ಕೆ ಇನ್ನು ಇದು ಜಸ್ಟ್ ನಾನು ವಾರಕ್ಕೆ ಒಮ್ಮೆ ಹೇರ್ ಆಯಿಲ್ ಹಾಕಿ ಈ ಥರ ಆಗಿದೆ. ಅದಕ್ಕೆ ನಾನೀಗ ಡಿಸೈಡ್ ಮಾಡಿದ್ದೇನೆ, ದಿನ ಹಾಕಬೇಕು, ಇಲ್ಲಾದರೆ 2 ದಿನಕ್ಕೊಮ್ಮೆ ಆದರೂ ಯೂಸ್ ಮಾಡಬೇಕು ಅಂತ ಇದ್ದೇನೆ. ಹೇರ್ ಉದ್ದ ಬಂದು ನನಗೆ ಗೊತ್ತಿಲ್ಲ, ಆಗ್ತದಿಲ್ವಂತೂ ಗೊತ್ತಿಲ್ಲ, ಹೇಳಿಬಿಡ್ತೇನೆ. ಡೊನೇಟ್ ಮಾಡಬೇಕು ಅಂತ ಆಸೆ ಇದೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ ಡೊನೇಟ್ ಮಾಡಬೇಕು ಅಂತ. ಸೊ ಯಾಕೆ ಅದನ್ನು ಚಾಲೆಂಜ್ ಆಗಿ ತಗೊಳ್ಬಾರ್ದು ಅಂತ ಇದೆ. ಸೊ ನಿಜವಾಗಿ ಹೇಳ್ತೇನೆ, ನನ್ನ ಹೇರ್ ಇದು ಮೊದಲಿದು ಫೋಟೋ ಹಾಕ್ತೇನೆ ನಾನು ನಿಮಗೆ. ತುಂಬ ರಫ್ ಆಗಿತ್ತು ಹೇರ್. ಈಗ ಇಷ್ಟು ಸ್ಮೂತ್ ಆ್ಯಂಡ್ ಶೈನಿ ಮತ್ತು ಬ್ಲ್ಯಾಕ್ ಲೆಂತ್ ಮತ್ತು ಏನು ತಿಕ್ಕಾಗಿದೆ ಅಂತ ಹೇಳಿದರೆ ನಾನು ಹೇರ್ ಆಯಿಲ್ ಯೂಸ್ ಮಾಡಿದ ನಂತರವೇ. ನಾನು ಯಾಕೆ ಮತ್ತೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಮ್ಮದೇ ಹೇರ್ ಆಯಿಲ್ ಹಾಗೆ ಅಂತ ಅಲ್ಲ, ಬಟ್ ಅದರಿಂದ ತುಂಬ ಬೆನಿಫಿಟ್ ಇದೆ. ಯಾಕಂತ ಹೇಳಿದರೆ ಭೃಂಗರಾಜ್ ಅನ್ನುವಂಥದ್ದು ಒಂದಿದ್ರೆ ಉಂಟಲ್ವಾ, ಅದರಿಂದ ತುಂಬ ಬೆನಿಫಿಟ್. ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಭೃಂಗರಾಜನ ಬೆನಿಫಿಟ್ ಏನಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಧೈರ್ಯವಾಗಿ ಹೇಳ್ತಿದ್ದೇನೆ ನೋಡಿ. ನನಗೆ ಒಂಥರ ಖುಷಿ ಆಗ್ತದೆ ನನ್ನ ಹೇರ್ ನೋಡಲಿಕ್ಕೆ. ಎಸ್, ಇವತ್ತಿಂದಲೇ ನಿಮ್ಮ ಮುಂದೆಯೇ ಚಾಲೆಂಜ್ ಮಾಡ್ತಾ, ಸೊ ಇವತ್ತಿಂದಲೇ ಹೇರ್ ಆಯಿಲ್ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೇನೆ.
ಸೊ ಬನ್ನಿ ಹೇರ್ಗೆ ಹೇರ್ ಆಯಿಲ್ ಅಪ್ಲೈ ಮಾಡುವ. ಏನ್ ಗೊತ್ತಾ, ಮೊದಲು ಈ ತರದ ಹೇರ್ ಆಯಿಲ್ ಬಾಟಲ್ ನಿಮ್ಗೆ ಅವೈಲೇಬಲ್ ಇತ್ತು, ಇವಾಗ ಇಲ್ಲ. ಇದು ಆನ್ಲೈನ್ ಅಲ್ಲಿ ನಿಮಗೆ ಸ್ಟಾಕ್ ಸಿಗ್ತಾ ಇಲ್ಲ. ಒಂದ್ ವೇಳೆ ನಿಮ್ಗೆ ಬೇಕು ಅಂತ ಇದ್ರೆ ಆನ್ಲೈನ್ ಅಲ್ಲಿ ತಕೊಳ್ಳಿ. ನನ್ಗೆ ನನ್ನ ಹತ್ರ ಆರ್ಡರ್ ಮಾಡೋದಾದ್ರೆ ನಿಮ್ಗೆ ನಾರ್ಮಲ್ ಬಾಟಲ್ ಸಿಗೋದು. ಅದ್ರಲ್ಲಿ ತುಂಬಾ ಸಲ ವಿಡಿಯೋ ಮಾಡಿ ಹಾಕಿದ್ದೇನೆ, ಪ್ರೀವಿಯಸ್ ವಿಡಿಯೋ ನೋಡಿ, ಓಕೆನಾ. ಈಗ ನಾನು ಸದ್ಯಕ್ಕೆ ಹೇರ್ ಆಯಿಲ್ ಅಪ್ಲೈ ಮಾಡ್ತಿದ್ದೇನೆ. ನಾನು ಕೈಯಲ್ಲೇ ಬಳಸೋದು ಜಾಸ್ತಿ. ಈ ತರ ಒಂದು ಈ ತರ ಒಂದು 2 ರಿಂದ 3 ನಿಮಿಷ ಆದ್ರೂ ಮಸಾಜ್ ಮಾಡ್ಕೊಳ್ಳಿ ಆಯ್ತಾ. ನನ್ನ ಮಗಳಿಲ್ಲಿ ಬರ್ತಿದ್ದಾಳೆ. ಏಯ್ ಎಲ್ಲ ಮೊಬೈಲ್ ಯಾರದು? ಯಾರು ಯಾರು ಯಾರು? ಲಚ್ಚು, ಲಚ್ಚು ಟಪ್ಪ ಟಪ್ಪ ಮಗ ಎಂಚಿನ ನೋಡುವ. ಒಂದು ಫೋಟೋ ತೆಗೆದಿಟ್ಕೊಳ್ತಾನೆ ಎಷ್ಟು ಲೆಂತ್ ಇದೆ ಇವಾಗ ಅಂತ. ಸೊ ನೆಕ್ಸ್ಟ್ ಲೆಂತ್ ಅನ್ನ ತಗೊಳ್ಳೋಣ. ಎಂತ ಗೊತ್ತುಂಟಾ, ನಿಮಗೆ ಒಂದು ವೇಳೆ ಪುರ್ಸೋತಿತ್ತು ಅಂತ ಹೇಳಿದ್ರೆ ಹೇರನ್ನ ಈ ತರ ಆಯಿಲ್ ಹಾಕಿ ಚೆನ್ನಾಗಿ ನೇಯ್ದು ಕಟ್ಟಿ ಆಯ್ತಾ, ಅದು ತುಂಬಾ ಬೆಟರ್. ಯಾಕಂತ ಹೇಳಿದ್ರೆ ಚೆನ್ನಾಗಿ ಎಳಿತದೆ. ಸೊ ಅದಕ್ಕೋಸ್ಕರ. ಹೇಯ್ ಎಸ್, ಇವಾಗ ನೋಡ್ಬೋದು ನೀವು ಎಷ್ಟು ಉದ್ದ ಹೇರ್ ಇದೆ ಅಂತ. ಇಷ್ಟೇ ಸಣ್ಣಗಿರುವ ಹೇರ್ ಇರೋದು. ಇನ್ನು ಒಂದು ಆಫ್ಟರ್ 1 ಮಂತ್ ಆದ ನಂತರ ನಾನು ಇದೇ ತರ ವಿಡಿಯೋ ಮಾಡ್ತೇನೆ, ಈಗ ಎಷ್ಟು ಉದ್ದ ಬಂದಿರುತ್ತೆ ನೋಡಿ, ಓಕೆನಾ. ನಾನು ಹೇರ್ ಕಟ್ ಮಾಡ್ಬೇಕು ಅನ್ಕೊಂಡೆ, ಬಟ್ ಈ ತರ ಮಾಡಿದ್ರೆ ಒಳ್ಳೇದು ಅಂತ ಅನಿಸಿತ್ತು ನನಗೆ. ಹೇರ್ ಡೊನೇಟ್ ಮಾಡೋದು ಒಳ್ಳೇದು ಅಂತ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿರೋ ಸಿಗುವಂಥ ಹೇರ್ ಆಯಿಲನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ನೋಡುವ ಎಷ್ಟು ಲೆಂತ್ ಬರ್ತದೆ ನೋಡುವ. ತುಂಬ ಜನರಿಗೆ ರಿಸಲ್ಟ್ ಸಿಕ್ಕಿದೆ, ಎಲ್ಲರೂ ನನಗೆ ಹೇಳ್ತಿದ್ದಾರೆ ಲೆಂತ್ ಬರ್ತಾ ಉಂಟು ಅಂತ. ಬಟ್ ನಾನು ಯೂಸ್ ಮಾಡೋದು ತುಂಬ ಕಡಿಮೆ ಇತ್ತು. ಯಾಕಂತ ಹೇಳಿದ್ರೆ ಕೆಲಸಕ್ಕೆಲ್ಲ ಹೋಗುವಾಗ ಆಯಿಲ್ ಯೂಸ್ ಮಾಡಿಕೊಂಡು ಅದು ಅಂಟಾಗೋದು ಅದೆಲ್ಲ ಇರ್ತದಲ್ಲ. ಸೊ ಹಾಗಾಗಿ ಯೂಸ್ ಮಾಡ್ತಿರ್ಲಿಲ್ಲ. ಇನ್ನು 2 ದಿನಕ್ಕೊಮ್ಮೆ ಆದರೂ ಯೂಸ್ ಮಾಡಬೇಕು ನೋಡುವ. ಒಂದು ಫೋಟೋ ಕೂಡ ತೆಗೆದಿರ್ತೇನೆ. ಹಾಯ್ ಜೀವಿತಾ. ಎಂತ ಕಟ್ಟಿಸಿ ಜೀವಿತ ಅಂತೆ. ಜೀವಿತನಿಗೆ ಫುಲ್ ಉಪದ್ರ ಮಾಡಿದ್ದು ನನ್ನ ಮಗಳು. ವೈಟ್ ಹಾಕುದಿಲ್ಲ. ಯಾಕೆ? ಇಲ್ಲಿ ನೋಡಿ ವೈಟ್ ಹಾಕಿ ಎಂತ ಮಾಡಿ. ಇದು ನಂದು ಪ್ರಾಬ್ಲಮ್. ಇಲ್ಲಿ ನೋಡಿ ಅಕ್ಕನ ಲೆಕ್ಕದಲ್ಲಿ ಹೊಸತ್ತು ವೈಟ್ ಪ್ಯಾಂಟ್ ನಂಗೆ ಅಲ್ಲ, ಲೆಗಿನ್ಸ್ ಆಂಕಲ್ ನಾವು ಕ್ಯಾರೆಟ್ ಜ್ಯೂಸ್ ಕುಡಿದ್ವಿ ಗೊತ್ತಾ, ಚಂದ ಇತ್ತು. ಅಮ್ಮ ಮಾಡಿದ್ದು ಇಲ್ಲಿಂಟು. ಲಕ್ಷ ಕೇಳಿ ಕುಡಿದ್ಲು ಗೊತ್ತುಂಟ. ಇಲ್ಲಿ ಎಡಿಟ್ ಮಾಡ್ತಿದ್ದಾರೆ ನೋಡಿ. ಅಂದ್ರೆ ಎಡಿಟಿಂಗ್ ಆಗ್ತುಂಟು ಗೈಸ್. ಇವತ್ತಿದ್ದು ವ್ಲಾಗ್ ಹಾಕ್ಲಿಲ್ಲ, ಹಾಗಾಗಿ ಎಡಿಟಿಂಗ್ ಮಾಡ್ತಾ ಇದ್ದೇನೆ. ನಿಮ್ಗೆ ನಾನು ಯಾರಂತ ಗೊತ್ತಿಲ್ವಾ? ಅಲ್ಲಿ ನೋಡಿ ನಮ್ಮ ಹೀರೋಯಿನ್ ಕೂತಿದ್ದಾರೆ. ಹೀರೋಯಿನ್ ಗೊತ್ತಿದೆ. ಹಾಯ್ ಗೈಸ್, ಪ್ಯಾಂಪರ್ಸ್ ಅಲ್ಲಿ ಇದ್ದಾಳೆ, ಏನು ಅನ್ಕೊಳ್ಬೇಡಿ. ಹಾಯ್ ಹಾಯ್
ಮತ್ತೆ ಅಪರೂಪದ ಅತಿಥಿ ನಮ್ಗೆ ಇವತ್ತು. ಅಪ್ರೂಪ್ ಅಂತ ಎಂತ ಇಲ್ಲ ಆಯ್ತಾ ಗೈಸ್. ನಾನು ಹೋಸ್ಟಿಂಗ್ ಅಲ್ಲಿ ಮತ್ತೆ ಕೆಲಸ ಹುಡುಕ್ಬೇಕಲ್ಲ, ನಿರುದ್ಯೋಗಿ ಅಲ್ವ ಈಗ, ಹಾಗೆ ಗೊತ್ತೇ ಇಲ್ಲ ಆಯ್ತಾ. ಎಂತ ಇದ್ರದ್ದು ಅವಳು ಸಡಗಾಡ್ತಿದ್ದಾಳೆ. ಜೀವಿತ 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 ಜೀವಿತಾನೆ ಎಂಚಪ್ಪ ಜೀವಿತ ಹೇಳ್ತೀನಿ ಎಂಚ ಜೀವಿತ ಹೇಳ್ತೀನಿ ಬಾಯ್ ಆಯ್ತಾ. ಜುಜ್ಜು ಅಮ್ಮನ ನಿಜ ಹುಚ್ಚು ತಕ್ಕೋರು ಅವ್ರು ಹೋದ್ರೆ ತಕ್ವೆ. ಎಸ್ ಗೈಸ್, ಇವತ್ತು ಜಾಸ್ತಿ ವ್ಲಾಗ್ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್, ಟೇಕ್ ಕೇರ್. ಒಂದು ಇನ್ಸಿಡೆಂಟ್ ಕೂಡ ಆಯ್ತು ನೋಡಿದ್ರಾ? ಎಸ್ ಬಾಯ್.